ನಾರಾಯಣ ನೀರದ ದಳ ನಯನ ಕೋಲ ದುರಿತ ಸೌಗಾರನ ಕೋಲ ದುರಿತ ಶಯನ ಸಂಹಾರ. ಓ ಸ್ವಾಮಿ, ನಮ್ಮ ಬರಿದಾದ ಅಂತಃಕರಣ ಮಾತ್ರೆಯಲ್ಲಿ ಅರಿವಿನ ಅಮೃತರಸವನ್ನು ತುಂಬಿದಂತಹ ಮಹನೀಯ ನೀನಾಗಿದ್ದೀಯ. ಈಗ ಅರ್ಥವಾಗುತ್ತಾ ಇದೆ. ನಾವ್ಯಾರು, ನೀನ್ಯಾರು, ನಮ್ಮೊಳಗೆ ಸಂಬಂಧ ಏನು? ಜನಕ ಜನ್ಯ ಸಂಬಂಧ ನಮ್ಮೊಳಗೆ. ಆದ್ದರಿಂದಲಾಗಿ ನಿನ್ನನ್ನು ಯಾರು ಎಂದು ತಿಳಿಯದೆ ನಾವು ವಾದಿಸಿದೆವು, ಬೈದಾಡಿದೆವು. ಎಲ್ಲವೂ ಈಗ ತಪ್ಪಾಗ್ತಾ ಇದೆ. ಇದು ತಪ್ಪಾಗಿದೆ ಎಂಬ ಹಾಗೆ ಕ್ಷೇತ್ರವುಳ್ಳವರಾಗಿ ನಿನ್ನಲ್ಲಿ ಕೇಳ್ತಾ ಇದ್ದೇವೆ. ಬಂಧಿಸು, ಉದ್ಧರಿಸು. ಚರಾಚರ ವಸ್ತುಗಳಲ್ಲಿ ವ್ಯಾಪಕ ಸ್ವರೂಪಿ ನೀನೆನ್ನುವುದನ್ನು ಈಗ ನಾವು ತಿಳಿದುಕೊಂಡೆವು. ಓ ಸ್ವಾಮಿ, ರಮಾರಮಣ ನಮ್ಮನ್ನು ರಕ್ಷಿಸು, ಉದ್ಧರಿಸು. ಮೆಚ್ಚಿದೆ ನಿಮ್ಮಯ ಭಕ್ತಿ ಭಾವಕ್ಕೆ ನಾನು ಹೆಚ್ಚು ಮಾತುಗಳಿಂದಲೇನು ಉಚ್ಚರಿಸಲು ಬರದಿದ್ದೇನೆಂಬುದ ನಿಶ್ಚಯವಾಗಿ ಕೊಡುವೆನು. ಮಧುಗೈತವರೇ, ನಮ್ಮ ಸಂಬಂಧವನ್ನು ನೀವು ಅರ್ಥವಿಸಿಕೊಂಡಿದ್ದೀರಿ ಸುಜ್ಞಾನದ ಮೂಲಕವಾಗಿ. ಆದರೂ ಕೊಟ್ಟ ಮಾತಿನಂತೆ ನಿಮ್ಮ ಶಿರಗಳನ್ನು ಪಡೆದುಕೊಳ್ಳಬೇಕಾದ್ದು ನನಗೆ ಕರ್ತವ್ಯವಾಗಿದೆ. ಆದ್ದರಿಂದ ಸಾಯುವಂತಹ ಜೀವಿಗೆ ಕೊನೆಯ ಕಾಲದಲ್ಲಿ ಯಾವುದಾದ್ರೂ ಆಶೆ ಇದ್ರೆ ಈಡೇರಿಸಬೇಕು. ಅದಕ್ಕಾಗಿ ಪ್ರಾಣದಾನದ ಹೊರತು ನಿಮಗೆ ಬೇರೇನಾದರೂ ಬಯಕೆ ಇದ್ರೆ ಕೇಳಿಕೊಳ್ಳಿ, ಈಡೇರಿಸಿಕೊಳ್ಳುತ್ತೇನೆ. ಪ್ರತಿಯೊಬ್ಬ ವ್ಯಕ್ತಿಗೆ ಕೂಡ ಕಾಮಿನಿ, ಕಾಂಚನ, ಕೀರ್ತಿ ಈ ಮೂರರಲ್ಲಿ ಒಂದರ ಆಶೆ ಇರ್ತೇ ಇರ್ತದೆ. ಆದ್ದರಿಂದಲಾಗಿ ಕಾಮಿನಿ, ಕಾಂಚನ, ಜ್ಞಾನ, ಕೀರ್ತಿ ಬೇಕು. ಸೂರ್ಯಚಂದ್ರರು ಇರುವನಕ ನಮ್ಮ ಹೆಸರು ಚಿರಸ್ಥಾಯಿ ಆಗುವಳೆ. ಹಾಗೆ ಒಂದು ವ್ಯವಸ್ಥೆ ಮಾಡಿದರೆ ಸಾಕು. ಅನುಗ್ರಹಿಸು ಸ್ವಾಮಿ, ಅನುಗ್ರಹಿಸು. ಖಂಡಿತವಾಗಿಯೂ ನಿಮ್ಮ ಆಶೆಯನ್ನು ನಾನು ಈಡೇರಿಸಿಕೊಡುತ್ತೇನೆ. ಹಾಗಿದ್ರೆ ನಿಮ್ಮ ಸೃಷ್ಟಿ ಯಾಕಾಯಿತು? ಜಗದಾದಿಮಾಯೆ ನಮ್ಮನ್ನು ಸೃಷ್ಟಿ ಮಾಡಿದ್ದಾಳೆ ವಿನಃ ಅದಕ್ಕೆ ಬೇಕಾದಂತಹ ಭೂಮಿಯ ನಿರ್ಮಾಣವನ್ನು ಮಾಡಿರಲಿಲ್ಲ. ಬ್ರಹ್ಮದೇವ ಸೃಷ್ಟಿ ಮಾಡುವುದಕ್ಕೂ ನಾನು ಪಾಲನೆಗೂ ಲಯ ಮಾಡಬೇಕಾದ್ರೂ ಭೂಮಿ ಅನ್ನೋದು ಬೇಕು. ಭೂಮಿಯ ನಿರ್ಮಾಣವಾಗಬೇಕಾದ್ರೆ ಅದು ನಿಮ್ಮಿಂದ ಸಾಧ್ಯ ಅನ್ನುವ ಕಾರಣಕ್ಕಾಗಿಯೇ ಕರ್ಣ ಕಿಲ್ಬಿಷದಿಂದ ನಿಮ್ಮನ್ನು ಉತ್ಪಾದಿಸಿದೆ. ಹಾಗೆಂದು ನಿಮ್ಮ ವದಾನಂತರದಿಂದ ನಿಮ್ಮ ಕೋರಿಕೆಯಂತೆ ಜಲ ಸೇರದ ರೀತಿಯಲ್ಲಿ ಜಂಗೆಯನ್ನು ದೀರ್ಘವಾಗಿ ಬೆಳೆಸಿ ನಿಮ್ಮ ಶಿರವನ್ನು ಕತ್ತರಿಸ್ತೇನೆ. ನಿಮ್ಮ ಶರೀರದ ರಕ್ತ ಹಾಗೂ ಮೇಧಸ್ಸು ಇದನ್ನು ನೀರಿನ ಮೇಲೆ ಹರಡಿ ಭೂಮಿಯನ್ನು ನಿರ್ಮಾಣ ಮಾಡ್ತೇನೆ. ಶಾಶ್ವತವಾಗಿ ನಿಮ್ಮ ಹೆಸರು ಉಳಿಯುವುದಕ್ಕಾಗಿ ಅದಕ್ಕೆ ಮೇದಿನಿ ಅನ್ನುವಂತಹ ಹೆಸರನ್ನಿಡ್ತೇನೆ. ಮಧುಕೈಟವರ ಹೆಸರನ್ನು ಶಾಶ್ವತವಾಗಿ ಉಳಿಸ್ತೇನೆ. ಯಾರಿರಿಯನ್ನ ಜಂಗೆ